ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ತುಂಬ ಜನ ನನ್ನ ಹತ್ರ ಕೇಳಿದ್ರಿ ಈ ಮೀಶೋಲ್ಲಿ ಅಮೆಝಾನಲ್ಲಿ ಸೊ ಮನೆಯ ಪ್ರಾಡಕ್ಟನ್ನು ಹೇಗೆ ಸೆಲ್ ಮಾಡೋದು, ಅಂದರೆ ನಾವು ಮನೆಯಲ್ಲಿ ಒಂದು ಸಣ್ಣದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೇವೆ. ಸೊ ಅದನ್ನು ಆನ್ಲೈನ್ ಸೆಲ್ ಮಾಡೋದು ಹೇಗೆ ಅಂತ ತುಂಬ ಜನ ಕೇಳಿದ್ರಿ. ಅದಕ್ಕೆ GST ಬೇಕಾ, ಲೈಸೆನ್ಸ್ ಬೇಕಾ, ಅದರ ಪ್ರೊಸೀಜರ್ ಹೇಗೆ, ಸೊ ತುಂಬ ಜನ ಕೇಳಿದ್ರಿ. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ರಿಕ್ವೆಸ್ಟೆಡ್ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಅದಕ್ಕೂ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಎಸ್, ನಾನು ರೀಸೆಂಟಾಗಿ ನಮ್ಮದೇ ಒಂದು ಹೋಮ್ ಪ್ರಾಡಕ್ಟ್ ಕೆಲವರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ಮತ್ತೆ ಹೇಳ್ತಾ ಇದ್ದೇನೆ, ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್. ಸೊ ಅದನ್ನು ನಾನು ಇಷ್ಟರವರೆಗೆ ಜಸ್ಟ್ ಕೊರಿಯರ್ ಮಾಡ್ತಾ ಇದ್ದೆ, ಆನ್ಲೈನ್ ಸೆಲ್ ಇರಲಿಲ್ಲ. ಸೊ ಈಗ ನಾನು ಅದನ್ನು ಮೀಶೋ ಆ್ಯಪ್ನಲ್ಲಿ ಹಾಕಿ ಸೊ ಅದನ್ನು ಸೆಲ್ ಮಾಡ್ತಾ ಇದ್ದೇನೆ. ತುಂಬ ಆರ್ಡರ್ಸ್ಗಳು ಕೂಡ ಬರ್ತಾ ಇದೆ. ಸೊ ಅದನ್ನು ನನ್ನ ಸ್ಟೇಟಸ್ ಮತ್ತು ಸ್ಟೋರೀಸ್ಗಳಿಗೆಲ್ಲ ಹಾಕ್ತಾ ಇದೆ. ಆಗ ತುಂಬ ಜನ ನನ್ನ ಹತ್ರ ಕೇಳಿದ್ದೇನಂತ ಹೇಳಿದರೆ, ಇದನ್ನು ನೀವು ಹೇಗೆ ಹಾಕಿದ್ರಿ, ಸೊ ಅದಕ್ಕೇನಾದರೂ ಪ್ರೊಸೀಜರ್ ಇದೆಯಾ, ಅದಕ್ಕೆ GST ಬೇಕಾ, ಲೈಸೆನ್ಸ್ ಬೇಕಾ, ಏನೆಲ್ಲ ಪ್ರೊಸೀಜರ್ ಇದೆ ಅಂತ ತುಂಬ ಜನ ನನ್ನ ಹತ್ರ ಕ್ವೆಶನ್ಸ್ ಕೇಳಿದ್ರಿ. ಸೊ ಕೆಲವರು ಹೇಳಿದ್ರಿ ಇದರ ಬಗ್ಗೆ ಒಂದು ವಿಡಿಯೋ ಮಾಡಿನೇ ಹಾಕಿ ಅಂತ. ಕೆಲವರಿಗೆ ನಾನು ಅದಕ್ಕೆ ಆನ್ಸರ್ ಅಲ್ಲೇ ಕೊಟ್ಟು ಬಿಟ್ಟಿದ್ದೇನೆ, ಕೆಲವರಿಗೆ ನಾನು ವೀಡಿಯೋದಲ್ಲೇ ಹೇಳ್ತೇನೆ ಅಂತ ಹೇಳಿದೆ. ಅಂದರೆ ಹೇಳಿ 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 ಸಾಕಾಗಿರುತ್ತೆ ಅಲ್ವಾ. ಸೊ ಅದನ್ನು ಒಂದೇ ಸಲ ಹೇಳಿದರೆ, ಒಂದು ವಿಡಿಯೋ ಮಾಡಿಟ್ಟಿಟ್ರೆ ಸೊ ಅವರಿಗೂ ಕೂಡ ಯೂಸ್ಫುಲ್ ಆಗ್ಬೋದು. ತುಂಬ ಜನ ಈಗ ಮನೆಯಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಈ ಊದುಬತ್ತಿ ಬಿಸ್ನೆಸ್ ಆಗಿರ್ಬೋದು, ಅಂದರೆ ಅಗರಬತ್ತಿ ಬಿಸ್ನೆಸ್, ಮತ್ತು ಡ್ರೆಸ್ಸಿದ್ದು ಕುರ್ತಾ, ಸಾರೀಸ್ ಅಂಥದ್ದೆಲ್ಲ ಡ್ರೆಸ್ ಮೆಟೀರಿಯಲ್ಸ್ಗಳೆಲ್ಲ ಇರುತ್ತಲ್ವ. ಸೊ ಅದರ ಬಿಸ್ನೆಸ್ ಮಾಡಿರ್ತಾರೆ. ಅದನ್ನು ಇದು ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿ ಕೆಲವರು ಬುಕ್ ಮಾಡ್ತಾರೆ, ಆ ಥರ ಎಲ್ಲ ಇರ್ತದೆ. ಅದೇ ಥರ ಕೆಲವರಿಗೆ ಅದರ ಆನ್ಲೈನ್ ಸೆಲ್ ಮಾಡಬೇಕು ಅಂತ ಇರುತ್ತೆ, ಆದರೆ ಹೇಗೆ ಅಂತ ಅದರ ಬಗ್ಗೆ ಮಾಹಿತಿ ಇರೋದಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಗೆ ಅದನ್ನು ಅಪ್ಲೈ ಮಾಡೋದು, ಮತ್ತು ಅದಕ್ಕೆ ಏನೆಲ್ಲ ಬೇಕು, GST ಅದಿದೆ ಅಂತ ಹೇಗೆ ಅಪ್ಲೈ ಮಾಡೋದು, ಎಷ್ಟು ಖರ್ಚಾಗುತ್ತೆ, ಇದರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತಾ ಇದ್ದೇನೆ. ಎಸ್, ಫಸ್ಟ್ಲಿ ನಾವು ಈ ಒಂದು ಪ್ರಾಡಕ್ಟ್ ಅಮ್ಮ ನ್ಯಾಚುರಲ್ ಹೇರ್ ಆಯಿಲನ್ನು ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 2 ಇಯರ್, ಈ ವರ್ಷಕ್ಕೆ 3 ಇಯರ್ ಆಯಿತು. ಓಕೆನಾ, 2 ಇಯರ್ ಆಯಿತು, 2 ವರ್ಷ ಕಂಪ್ಲೀಟ್ ಆಗ್ತಾ ಬಂತು. ಫಸ್ಟಿಗೆ ನಾವು ಅದನ್ನು ಕೊರಿಯರ್ ಮಾಡ್ತಾ ಇದ್ವಿ ಅಷ್ಟೇ. ಓಕೆನಾ, ಸೊ ಕೊರಿಯರ್ ಮಾಡ್ತಾ ಇದ್ವಿ. ಆನಂತರ ನನಗೆ ತುಂಬ ಜನ ಹೇಳಿದರು, ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಿಮ್ಮದರಲ್ಲಿ, ಫಸ್ಟಿಗೆ ಪೇ ಮಾಡಬೇಕಾಗತ್ತೆ, ಕ್ಯಾಶ್ ಆನ್ ಡೆಲಿವರಿ ಏನಾದರೂ ಇದ್ದರೆ ಹೇಳ್ತೀರಾ, ನಮಗೆ ಗೂಗಲ್ ಪೇ ಇಲ್ಲ, ಫೋನ್ಪೇ ಇಲ್ಲ, ಸೊ ಹಾಗಾಗಿ ನಮಗೆ ಕ್ಯಾಶ್ ಆನ್ ಡೆಲಿವರಿ ಇದ್ದರೆ ತುಂಬ ಈಸಿ ಆಗುತ್ತೆ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ. ಸೊ ಅದಕ್ಕೋಸ್ಕರ ನಾನು ಮೀಶೋಲ್ಲಿ ಅದನ್ನು ಹೇಗೆ ಮಾಡೋದು ಅಂತೆಲ್ಲ ನಾನು ಕೂಡ ಬೇರೆ ಯೂಟ್ಯೂಬ್ ವೀಡಿಯೋಸ್ಗಳಲ್ಲಿ ತಿಳ್ಕೊಂಡೇ ಅದನ್ನು ಸ್ಟಾರ್ಟ್ ಮಾಡಿರೋದು. ನನಗೆ ಯಾರೂ ಹೇಳಿಕೊಟ್ಟಿಲ್ಲ. ಓಕೆನಾ, ನಾನು ನಿಮಗೀಗ ಹೇಳಿಕೊಡ್ತಾ ಇದ್ದೇನಲ್ಲ, ಆ ಥರ ನನಗೆ ಯಾರೂ ಹೇಳಿಕೊಟ್ಟಿಲ್ಲ. ನಾನು ಕೂಡ ಹೀಗೆ ವೀಡಿಯೋಸ್ ಅದು ಇದು ಅಂತೆಲ್ಲ ನೋಡಿಕೊಂಡು ನಾನು ಸ್ಟಾರ್ಟ್ ಮಾಡಿರೋದು. ಓಕೆನಾ, ಫಸ್ಟ್ಲಿ ನಮ್ಮ ಹತ್ರ ಲೈಸೆನ್ಸ್ ಇರಬೇಕಾಗುತ್ತೆ. ಅದನ್ನು ಲೈಸೆನ್ಸ್ ಹೇಗೆ ಮಾಡೋದು ಅಂತ ಹೇಳಿದ್ರೆ, ನಮಗೆ ಈಗ ಫಾರ್ ಎಕ್ಸಾಂಪಲ್ ನನ್ನದೇ ಹೇಳ್ತೇನೆ ನಾನು, ನನಗೆ ಗ್ರಾಮ ಪಂಚಾಯತ್ ಬರುತ್ತೆ. ಓಕೆನಾ, ಸೊ ನಾನು ಗ್ರಾಮ ಪಂಚಾಯತಿಗೆ ಹೋಗಿ ಈ ಥರ ಅಪ್ಲೈ ಮಾಡ್ತೇನೆ, ಅಂದರೆ ಲೈಸೆನ್ಸ್ಗೆ ಅಪ್ಲೈ ಮಾಡ್ತೇನೆ. ಅದು ಹೇಗಿರುತ್ತೆ ಅಂತ ಹೇಳಿದರೆ, ಈಗ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ 500 ರೂಪಾಯಿ ಲೈಸೆನ್ಸ್ಗಿರುತ್ತೆ ವರ್ಷಕ್ಕೆ, ಅದು ರಿನ್ಯೂವಲ್ ಮಾಡಬೇಕು. 500 ರೂಪಾಯಿ ಲೈಸೆನ್ಸ್ಗಿರುತ್ತೆ, ಪ್ಲಸ್ ಸ್ವಚ್ಛತೆ ಅದು ಇದು ಅಂತ ಹೇಳಿ ಎಕ್ಸ್ಟ್ರಾ ತಗೊಳ್ತಾರೆ. ಟೋಟಲ್ ಆಗಿ 2500 ರೂಪಾಯಿ ಆಗುತ್ತೆ ಲೈಸೆನ್ಸ್ಗೆ. ಓಕೆನಾ, ಇಲ್ಲ ನನಗೆ ಲೈಸೆನ್ಸ್ ಬೇಡ, ನಾನು ಡೈರೆಕ್ಟಾಗಿ ಮಾಡ್ತೇನೆ ಅಂತ ಹೇಳಿದರೆ, ನಿಮಗೆ ತೆರಿಗೆ ಅಂತ ಇರುತ್ತೆ. ಈಗ ನಾವು ಟ್ಯಾಕ್ಸ್ ಕಟ್ತೀರಲ್ವಾ, ಸೊ ಗ್ರಾಮ ಪಂಚಾಯತಿಗೆ ಕಟ್ಟೋದಲ್ವಾ ಟ್ಯಾಕ್ಸ್. ಕೆಲವರಿಗೆ ನಗರಸಭೆ ಇರುತ್ತೆ, ಅದು ಆಯಾಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಮ ಪಂಚಾಯತ್ ಆದರೆ ಗ್ರಾಮ ಪಂಚಾಯತ್ ಅಥವಾ ನಗರಸಭೆ ಆದರೆ ನಗರಸಭೆ. ಓಕೆನಾ, ಅಲ್ಲಿ ನೀವು ಲೈಸೆನ್ಸಿಗೆ ಒಂದು ಲೈಸೆನ್ಸ್ ಅಥವಾ ತೆರಿಗೆ, ನೀವು ಟ್ಯಾಕ್ಸ್ ಕಟ್ಟಿರ್ತೀರಿ ನೋಡಿ, ಸೊ ಆ ತೆರಿಗೆ ಬೇಕಾಗುತ್ತೆ. ಮತ್ತು ಕೆಲವು ಇದು ಕರೆಂಟ್ ಬಿಲ್ ಅದೆಲ್ಲ ಬೇಕಾಗತ್ತೆ. ಮತ್ತೇನು, ಪಾನ್ ಕಾರ್ಡ್ ಬೇಕು. ಮತ್ತು ನಿಮ್ಮ ಬಿಸ್ನೆಸ್ ಏನು, ನೀವೊಂದು ವೇಳೆ ರೆಂಟಲ್ ಶಾಪಲ್ಲಿ ಏನಾದರೂ ಮಾಡ್ತಾಯಿದ್ರೆ, ಅಂದರೆ ಬೇರೆಯವರ ಶಾಪಲ್ಲಿ ನೀವು ಬೇರೆಯವರ ಬಾಡಿಗೆ ಇದರಲ್ಲಿ ನೀವೇನಾದರೂ ಮಾಡ್ತಾ ಇದ್ದರೆ, ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ, ಸೊ ಆ ಬಾಡಿಗೆ ಇದಕ್ಕೆ ಅಗ್ರಿಮೆಂಟ್ ಎಲ್ಲ ಬೇಕಾಗುತ್ತೆ. ಇಲ್ಲ ನಾವು ಮನೆಯಲ್ಲೇ ನಮ್ಮ ಮನೆಯಲ್ಲೇ ಸ್ವಂತವಾಗಿ ತಯಾರಿಸ್ತಾ ಇದ್ದೇವೆ ಅಂತ ಹೇಳಿದರೆ, ಮನೆಯದ್ದು ತೆರಿಗೆ ಮತ್ತು ಪಾನ್ ಕಾರ್ಡ್ ಮತ್ತು ನಿಮ್ಮ ಫೋಟೋಸ್ ಬೇಕಾಗುತ್ತೆ. ಇದನ್ನೆಲ್ಲ ನೀವು ಹೋಗಿ ನಿಮ್ಮ ಒಂದು ಊರಲ್ಲಿರುವಂತಹ ಗ್ರಾಮ 1 ಅನ್ನುವಂಥ ಒಂದು ಸೈಬರ್ ಇರುತ್ತೆ ಅಲ್ವಾ, ಗ್ರಾಮ 1 ಅನ್ನುವಂಥ ಒಂದು ಕೇಂದ್ರ ಇರುತ್ತೆ. ಸೊ ಅಲ್ಲಿ ಹೋಗಿ ನೀವು ಅದನ್ನು ಹೇಳಬೇಕು. ಯಾವುದೆಲ್ಲ ಬೇಕು, ಒಂದು ಲೈಸೆನ್ಸ್ ಇಲ್ಲ ಅಂತ ಹೇಳಿದರೆ ನೀವು ಕಟ್ಟಿರುವಂಥ ಟ್ಯಾಕ್ಸ್ ರಶೀದಿ ಒರಿಜಿನಲ್ ತಗೊಂಡು ಹೋಗಿ, ಆಮೇಲೆ ನಿಮ್ಮ ಫೋಟೋ ಮತ್ತು ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಯಾರ ಹೆಸರಲ್ಲಿದೆ ಅದೆಲ್ಲ ಬೇಕು. ಒಂದು ವೇಳೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀರಾ, ನಿಮ್ಮ ತಾಯಿ ಹೆಸರಲ್ಲಿ ನಿಮ್ಮ ಮನೆ ಇರುತ್ತೆ, ತಾಯಿ ತಂದೆ ಹೆಸರಲ್ಲಿ ಮನೆ ಇರುತ್ತೆ ಅಂತ ಇದ್ದರೆ,
ಸೊ ಅದಕ್ಕೆ ನಿಮಗೆ ಒಂದು ಲೀಗಲಿ ನೋಟಿಸ್ ಬೇಕಾಗುತ್ತೆ. ಅದು ನಿಮಗೆ ಅಲ್ಲಿ ಗ್ರಾಮವನ್ನಿಗೆ ಹೋಗಿ ನೀವು ನನಗೆ GST ಬೇಕು ಅಂತ ಹೇಳಿದರೆ ಅಲ್ಲಿ ಎಲ್ಲ ನಿಮಗೆ ಮಾಡಿಕೊಡ್ತಾರೆ. ನಾನೀಗ ಇಷ್ಟರವರೆಗೆ ಹೇಳಿದ್ದು GSTಗೆ ಸಂಬಂಧಪಟ್ಟ ಹಾಗೆ, ಓಕೆನಾ. ಲೈಸೆನ್ಸ್, ಅದಕ್ಕೆ GST ಮಾಡಬೇಕು ಅಂತ ಹೇಳಿದರೆ ಲೈಸೆನ್ಸ್ ಅದು ಇದು ಅಂತೆಲ್ಲ ಬೇಕಾಗುತ್ತೆ. ಒಂದು ವೇಳೆ ಲೈಸೆನ್ಸ್ ಇಲ್ಲ ಅಂತ ಇದ್ದರೆ ನೀವು ಡೈರೆಕ್ಟಾಗಿ ಮನೆದು ಟ್ಯಾಕ್ಸ್ ಅದು ಇದು ಅಂತ ಏನಾದರೂ ರಶೀದಿ ಅದು ನೀವು ಗ್ರಾಮವನ್ನಿಗೆ ಹೋಗಿ ಕೇಳಿ. ನಾನು ಹೇಳಿದ್ರು ನಿಮಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಗ್ರಾಮವನ್ ಅಥವಾ ಸೈಬರಲ್ಲಿ ಹೋಗಿ ಕೇಳಿ GSTಗೆ ಏನೆಲ್ಲ ಬೇಕು ಅಂತ. ಸೊ ಅವರೆಲ್ಲ ಹೇಳ್ತಾರೆ, ಓಕೆನಾ. ನಾನೊಂದು ಹೇಳೋದು ನಿಮಗೆ, ಸಣ್ಣ ಬಿಸ್ನೆಸ್ ಆಗಿತ್ತು ಅಂತ ಆದರೆ ಮತ್ತೆ ದೊಡ್ಡದಾಗ್ಬೋದು. ನಿಮಗೆ ಏನಾದರೂ ಸಣ್ಣ ಬಿಸ್ನೆಸ್ ಮಾಡ್ತಾ ಇದ್ದೇವೆ, ಹಣ ಜಾಸ್ತಿ ಸ್ಪೆಂಡ್ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ದಯವಿಟ್ಟು ನೀವು ಆಫ್ಲೈನ್ ಬಿಸ್ನೆಸ್ಸೇ ಮಾಡಿ, ಓಕೆನಾ. ಯಾಕೆ ಅಂತ ಹೇಳಿದರೆ ನೀವೀಗ GST ಮಾಡ್ಕೊಂಡ್ರಿ ಅಂತ ಆದರೆ ನೀವು ಮಂತ್ಲಿ CA ಅವರಿಗೆ GST ಪೇ ಮಾಡಬೇಕು. ಅದರ ಪ್ರೊಸೀಜರ್ ತುಂಬ ಇರುತ್ತೆ, ಓಕೆನಾ. ನೀವು GST ಮಾಡುವಂತ ಅಂದರೆ ನೀವು ಕರ್ನಾಟಕಕ್ಕೆ ಎಷ್ಟು ನಿಮ್ಮದು ಸೆಲ್ ಆಯಿತು, ಕೇರಳಕ್ಕೆ ಎಷ್ಟಾಯಿತು, ಬೇರೆ ಬೇರೆ ಜಿಲ್ಲೆಗಳಿಗೆ ಎಷ್ಟು ಸೆಲ್ ಆಯಿತು, ಗುಜರಾತ್ ಅದು ಅಂತ ಇರ್ತದಲ್ವ, ಸೊ ಎಷ್ಟಾಯಿತು ಅದೆಲ್ಲ ನೀವು ನೋಟ್ ಮಾಡಿರಬೇಕಾಗತ್ತೆ. ಪ್ರತಿಯೊಂದು ಪಿನ್ ಟು ಪಿನ್ ನೋಟ್ ಮಾಡಬೇಕಾಗತ್ತೆ. ಅದು ಕೂಡ ಎಕ್ಸೆಲ್ ಅಂತ ಇರ್ತದೆ ನಮ್ಮ ಕಂಪ್ಯೂಟರ್ ಸಿಸ್ಟಮಲ್ಲಿ, ಎಕ್ಸೆಲ್ ಅನ್ನುವಂಥದ್ದು ಇರುತ್ತೆ. ಅದರಲ್ಲೆಲ್ಲ ನೀವು ಅದನ್ನು ಇದು ಮಾಡಿ, ಅದಕ್ಕೆ ನೀವು ಈಗ ನಮಗೆ ಹೇರ್ ಆಯಿಲ್ಗಿರುವಂಥದ್ದು 5% GST, ಓಕೆನಾ. ನಾವು ಈಗ ಒಂದು ಫಾರ್ ಎಕ್ಸಾಂಪಲ್ ನಮಗೆ ಎಷ್ಟು 1,000 ರೂಪಾಯಿದು ನಮಗೆ ಸೆಲ್ ಆಯಿತು ಅಂತ ಅಂದ್ಕೊಳ್ಳಿ. ಆ 1,000 ರೂಪಾಯಿಗೆ ನಾವು 5% ನಾವು ಟ್ಯಾಕ್ಸನ್ನು ಕಟ್ಟಬೇಕು, ತಿಂಗಳು ಕಟ್ಟಬೇಕು, ಓಕೆನಾ. ಅದಕ್ಕೆ ನಾನು ಹೇಳ್ತಾ ಇರೋದು, ಮನಿ ಸ್ಪೆಂಡ್ ಮಾಡಲಿಕ್ಕೆ ಇಷ್ಟ ಇಲ್ಲದವರು ದಯವಿಟ್ಟು ಆಫ್ಲೈನ್ ಬಿಸ್ನೆಸ್ಸೇ ಮಾಡಿ. ಓಕೆ, ನಮಗೆ ಪರವಾಗಿಲ್ಲ, ನೆಕ್ಸ್ಟ್ ನಾವು ಇಂಪ್ರೂವ್ ಆಗ್ತೇವೆ ಆ ಥರ ಏನಾದಿದ್ದರೆ GST ಮಾಡ್ಕೊಳ್ಳಿ, ತುಂಬ ಬೆಟರ್. ಯಾಕಂತ ಹೇಳಿದರೆ ಗೌರ್ಮೆಂಟಿಗೆ ಕೂಡ ನಮ್ಮ ಇದರಿಂದ ಹೋಗುತ್ತೆ ಅಲ್ವಾ. ಸೊ ಆಗ ನಮಗೆ ಯಾವುದೇ ರೀತಿಯ ಭಯ ಇರೋದಿಲ್ಲ ಬಿಸ್ನೆಸ್ ಮಾಡೋದಕ್ಕೆ. ನಾವು GST ಕಟ್ತಾ ಇದ್ದೇವೆ ಅಂತ ಹೇಳಿ ಪ್ರೂಫ್ ಸಮೇತ ತೋರಿಸ್ಬೋದು, ಓಕೆನಾ. ಈಗ ನಾನು ವಿಷಯಕ್ಕೆ ಬರ್ತೇನೆ. ಮೀಶೋ ಅಲ್ಲಿ ನಿಮಗೆ ಅಪ್ಲೈ ಮಾಡಬೇಕು ಅಂತ ಇದ್ದರೆ, ಓಕೆನಾ, ಒಂದು ನಿಮಿಷ. ಎಸ್, ಮೀಶೋ ಅಲ್ಲಿ ನಿಮಗೆ ನಿಮ್ಮ ಪ್ರಾಡಕ್ಟನ್ನು ಸೇಲ್ ಮಾಡಬೇಕು ಅಂತ ಹೇಳಿದರೆ GST ಕಂಪಲ್ಸರಿ. ಕೆಲವರು ಹೇಳ್ತಾರೆ GST ಇಲ್ಲದೆ ಮಾಡ್ಬೋದು ಅಂತ, ಖಂಡಿತ ಆಗಲ್ಲ, GST ಬೇಕೇ ಬೇಕು. ಓಕೆನಾ. ಮತ್ತೊಂದೇನು ಅಂತ ಹೇಳಿದರೆ, ತುಂಬ ಜನ ಕೇಳಿದ್ರಿ, ನಾವೀಗ ಒಂದು ಪ್ರಾಡಕ್ಟನ್ನು ಮೀಶೋ ಅಲ್ಲಿ ಹಾಕಿದ್ದು ಅಂತ ಹೇಳಿದರೆ ಅದಕ್ಕೆ ನಮಗೆ ಕೊರಿಯರ್ ಚಾರ್ಜಸ್ ಅಪ್ಲೈ ಆಗುತ್ತಾ ಅಂತ. ಖಂಡಿತ ಅಪ್ಲೈ ಆಗುತ್ತೆ. ಅಲ್ಲಿ ಫ್ರೀ ಡೆಲಿವರಿ ಅಂತ ಇರುತ್ತೆ, ಬಟ್ 75 ರೂಪೀಸ್ ಎಕ್ಸ್ಟ್ರಾ ಅಲ್ಲಿ ನಾವಲ್ಲ, ಯಾರು ತಗೊಳ್ತಾರೆ ಅವರು ಪೇ ಮಾಡಬೇಕಾಗತ್ತೆ, ಓಕೆನಾ. ನಮ್ಮ ಪ್ರೈಸ್ ಏನಿದೆ ಅದನ್ನು ಅಲ್ಲಿ ಹಾಕ್ಬೋದು. ಸೊ ಅದು ನಿಮಗೆ ಹೇಗೆ ಮೀಶೋ ಅಲ್ಲಿ ಅಪ್ಲೈ ಮಾಡೋದು ಅದೆಲ್ಲ ನಾನು ಪಿನ್ ಟು ಪಿನ್ ಹೇಳ್ತೇನೆ. ಅದಕ್ಕೂ ಮುನ್ನ ಏನೆಲ್ಲ ಬೇಕು ಅಂತ ಡಾಕ್ಯುಮೆಂಟ್ಸ್ ಡೈರೆಕ್ಟಾಗಿ ಹೇಳಿಬಿಡ್ತೇನೆ. ಅದು GST ಕಂಪಲ್ಸರಿ ಬೇಕಾಗುತ್ತೆ, ಮತ್ತು ಆಧಾರ್ ಕಾರ್ಡ್ ಅದು ಇದು ಅಂತ ವೆರಿಫಿಕೇಷನ್ ಎಲ್ಲ ಇರುತ್ತೆ. ಅದು ನಿಮಗೆ ಮೊಬೈಲ್ ನಂಬರ್ಗೆಲ್ಲ ವೆರಿಫಿಕೇಷನ್ ಕೋಡ್ ಎಲ್ಲ ಬರುತ್ತೆ, ಆನಂತರ ಅಪ್ಲೈ ಮಾಡೋದು, ಓಕೆನಾ. ನನಗೆ GSTಗೆ ಎಷ್ಟು ಖರ್ಚಾಯಿತು ಅಂತ ಕೆಲವರಿಗೆ ಕ್ವಶನ್ ಇರ್ಬೋದು. GST ಮಾಡಲಿಕ್ಕೆ ಮಾಡ್ಬೋದು, ಅದಕ್ಕೆ ಎಷ್ಟು ಖರ್ಚು ಇರುತ್ತೆ ಅಂತ. ₹1, ₹2, ₹100 ವ್ಯವಹಾರ ಅಲ್ಲ GSTಗೆ ನಾವು ಪೇ ಮಾಡಲಿಕ್ಕೆ ಇರುವಂಥದ್ದು. ನಾನು GST ಮಾಡಲಿಕ್ಕೆ ಪೇ ಮಾಡಿರುವಂತಹ ಅಮೌಂಟ್ ₹2,195, ₹2,195 GST ಮಾಡಲಿಕ್ಕೆ ಪೇ ಮಾಡಿದ್ದೇನೆ CA ಅವರಿಗೆ, ಓಕೆನಾ. ಮತ್ತೆಂತೇನು ಹೇಳಿದರೆ, ಬೇರೆ ಎಂಥ ಖರ್ಚು ಬರುತ್ತೆ, ಲೈಸೆನ್ಸ್ ಮಾಡಲಿಕ್ಕೆ ನಮಗೆ ಖರ್ಚು ಬರುತ್ತೆ, ಅದು ₹2,500 ಅಂತ ಹೇಳಿದೆ. ಬೇರೆ ಮನೆಯದು ಟ್ಯಾಕ್ಸ್ ಇದು ಬೇಕಲ್ವಾ, ಸೊ ಟ್ಯಾಕ್ಸ್ ಕಟ್ಟಲಿಕ್ಕೆ ನಮಗೆ ಎಷ್ಟು ₹700-800 ಟ್ಯಾಕ್ಸ್ ಕಟ್ಟಲಿಕ್ಕಿತ್ತು, ಅದು ಬೇಕಾಗುತ್ತೆ. ಸೊ ಇಷ್ಟೆಲ್ಲ ಖರ್ಚಿದೆ, ಆಲ್ಮೋಸ್ಟ್ ಒಂದು 5,000 ಒಳಗೆ ನಮಗೆ ಖರ್ಚಿರುತ್ತೆ. ಮತ್ತು ನಾವು ಮೀಶೋ ಅಲ್ಲಿ ಹಾಕುವಂಥದ್ದು, ಅದು ನಾನು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೇನೆ. ಮತ್ತು ಪ್ರಾಡಕ್ಟನ್ನು ನೀವು ಸೆಲ್ಗೆ ಇಟ್ಟ ನಂತರ ಅದನ್ನು ಹೇಗೆ ನೀವು ಮ್ಯಾನೇಜ್ ಮಾಡ್ತಾ ಹೋಗ್ತೀರಾ. ಕೆಲವರು ಕೇಳಿದ್ರಿ, ಆ ಬಿಲ್ ಎಲ್ಲ ಇರುತ್ತಲ್ವ, ಬಾರ್ ಕೋಡ್ ಅದು ಇದು ಅಂತ, ಅದೆಲ್ಲ ನೀವೇ ಮಾಡೋದಾ, ಅದು ಹೇಗೆ ಇರುತ್ತೆ ಅಂತ. ಖಂಡಿತ ಅಲ್ಲ. ನಾವಲ್ಲಿ ಪ್ರಾಡಕ್ಟನ್ನು ಹಾಕಿದ ನಂತರ ನಮಗೆ ಆರ್ಡ್ರ್ ಬಂದದಲ್ಲಿ ತೋರಿಸುತ್ತೆ, ಸೊ ಇಷ್ಟು ಆರ್ಡ್ರ್ ಇದೆ ಅಂತ. ಅದನ್ನು ಹೋಗಿ ನಾವು ಕ್ಲಿಕ್ ಮಾಡಿದಾಗ ನಮಗೆ ಅಲ್ಲಿದ್ದಂತಹ ಎಲ್ಲ ಬಿಲ್ ಮತ್ತು ಆರ್ಡರ್ ನಂಬರ್ ಇದೆಲ್ಲ ಮೀಶೋ ಕಡೆಯಿಂದಲೇ ಸಿಗುತ್ತೆ. ಅದನ್ನು ನಾವು ಪ್ರಿಂಟ್ ತೆಗೆದು, ಸೊ ಒಂದು ಮೀಶೋ ಕವರ್ ಇರುತ್ತೆ, ಸೊ ಅದಕ್ಕೆ ಹಾಕಿ ಅದೆಲ್ಲ ನಾವೇ ಪೇ ಮಾಡಬೇಕು. ಕವರ್ ಅವರೇ ಕೊಡೋದಿಲ್ಲ, ಅದಕ್ಕೆ ಬೇಕಾದಂತಹ ಕೊರಿಯರ್ ಕವರ್ಸ್ ಎಲ್ಲ ಇರುತ್ತಲ್ವ, ಸೊ ಅದೆಲ್ಲ ನಾವೇ ಪರ್ಚೇಸ್ ಮಾಡಬೇಕು. ಅದಕ್ಕೆ ನಾವು ಮತ್ತೆ ಪ್ರಿಂಟ್ ತೆಗೆದು ಅದಕ್ಕೆ ಅಪ್ಲೈ ಮಾಡಿ ಮತ್ತೆ ನಾವು ಸೆಲ್ ಮಾಡುವಂಥದ್ದು. ಸೊ ನಾವೇ ಹೋಗಿ ಕೊಡುವಂಥದ್ದಲ್ಲ, ಯಾರು ಡೆಲಿವರಿ ಬಾಯ್ ಇರ್ತಾರೆ ಸೊ ಅವರೇ ಬಂದು ನಮ್ಮಿಂದ ಕಲೆಕ್ಟ್ ಮಾಡಿಕೊಂಡು ತಗೊಂಡು ಹೋಗ್ತಾರೆ. ಮತ್ತು ಅದರ ಅಮೌಂಟು ಯಾವಾಗ ಬೀಳೋದು ಅಂತ ಕೆಲವರು ಕೇಳ್ಬೋದು. ಸೊ ಅಮೌಂಟ್ ನಿಮಗೆ ಆಗಾಗಕ್ಕೆ ಬೀಳೋದಿಲ್ಲ. ನಮ್ಮ ಪ್ರಾಡಕ್ಟ್ ಡೆಲಿವರಿ ಆಗಿ 7, 8, 10 ದಿವಸ ಆದ ನಂತರ ನಮಗೆ ಅಮೌಂಟು ನಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ.
ಸೊ ಇಷ್ಟು ಮಾಹಿತಿ. ಈಗ ನಾನು ಹೇಗಿದ್ದಕ್ಕೆ ಮೀಶೋಗೆ ನೀವು ಅಪ್ಲೈ ಮಾಡೋದು ಅಂತ ನಾನು ಜಸ್ಟ್ ಒಂದು ವಿಡಿಯೋ ಹಾಕ್ತಾ ಇದ್ದೇನೆ, ಜಸ್ಟ್ ವಾಚ್. ಎಸ್, ಮೊಬೈಲಲ್ಲೇ ತೋರಿಸ್ತಾ ಇದ್ದೇನೆ ಹೇಗೆ ಅಂತ. ಸೊ ನಿಮ್ಮ ಪ್ರೊಫೈಲ್ಗೆ ಹೋಗಬೇಕಾಗುತ್ತೆ. ಸೊ ಪ್ರೊಫೈಲ್ಗೆ ಹೋದಾಗ ಇಷ್ಟೆಲ್ಲ ಸಿಗುತ್ತೆ. ಅಲ್ಲಿ ನಿಮಗೆ ಸಪ್ಲೈಯರ್ ಅನ್ನುವಂಥ ಆಪ್ಷನ್ ಸಿಗುತ್ತೆ. ಆನಂತರ ನೀವು ನೋಡ್ಬೋದು 0% ಕಮಿಷನ್, 14 ಕೋಟಿಗಿಂತಲೂ ಹೆಚ್ಚಿನ ಜನ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ, ಲೋವೆಸ್ಟ್ ಪ್ರೈಸ್, ಎಲ್ಲ ಡೀಟೇಲ್ಸ್ಗಳನ್ನು ಅಲ್ಲಿ ನೋಡ್ಬೋದು. ನೆಕ್ಸ್ಟ್ ನೀವು ಸ್ಟಾರ್ಟ್ ಸೆಲ್ಲಿಂಗ್ ಅಂತ ಕೊಟ್ಟರೆ ಅಲ್ಲಿ ನಿಮಗೆ ಈ ಒಂದು ಕ್ಯಾಟಲಾಗ್ ಬರುತ್ತೆ. ಅಲ್ಲಿ ನೀವು ನಿಮ್ಮ ನಂಬರ್ ಹಾಕಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಫಸ್ಟಿಗೆ. ಸೊ ಅಲ್ಲಿ ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಮತ್ತು ನಿಮ್ಮ ಕೆಲವೊಂದು ಡೀಟೇಲ್ಸ್ ಎಲ್ಲವನ್ನು ಕೇಳ್ತಾರೆ, ಅದೆಲ್ಲ ಫಿಲ್ ಮಾಡ್ತಾ ಹೋಗಿ. ಮತ್ತು ಅಲ್ಲಿ GST ನಂಬರ್, ಈಗ ಒಂದು ಆಪ್ಷನ್ ಬಂದಿದೆ ನಾನ್ GST ಅಂತ, ಅದರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಬಟ್ ನಾನೀಗ GST ವಿತ್ GST ಬಗ್ಗೆ ಹೇಳ್ತಾ ಇರುವಂಥದ್ದು. ಸೊ ಇಲ್ಲಿ ನನಗೆ ರಾಂಗ್ ಅಂತ ಬರ್ತದೆ. ಯಾಕೆ ಅಂತ ಹೇಳಿದರೆ ನಾನು ಆಲ್ರೆಡಿ ಅಪ್ಲೈ ಮಾಡಿದ್ದೇನೆ. ಸೊ ಇದೆಲ್ಲ ನೀವು ಅಪ್ಲೈ ಮಾಡಬೇಕಾಗುತ್ತೆ ಫಸ್ಟಿಗೆ. ಆನಂತರ ಅದು ಅಪ್ಲೈ ಮಾಡಿದ ನಂತರ ಈ ಥರ ಬರುತ್ತೆ ನೋಡಿ, ಪ್ರೊಫೈಲ್ ಓಪನ್ ಮಾಡಿದಾಗ ಪ್ರೊಸೀಡ್ ಅಂತ ಬರುತ್ತೆ. ಓಕೆನಾ, ಆ ಪ್ರೊಸೀಡಿಗಿಂತ ಹೋದಾಗ ಅಲ್ಲಿ ನೀವು ಕ್ಯಾಟಲಾಗನ್ನು ಸೆಲೆಕ್ಟ್ ಮಾಡಿ ನೀವು ನಿಮ್ಮ ಪ್ರಾಡಕ್ಟ್ ಏನಿದೆ ಸೊ ಅದನ್ನು ಹಾಕುವಂಥದ್ದು. ಅಲ್ಲಿ ನೋಡಿ ಅಪ್ಲೋಡ್ ಕ್ಯಾಟಲಾಗ್ ಅಂತ ಬಂತು. ಸೊ ಅಲ್ಲಿ ನೀವು ನಿಮ್ಮ ಒಂದು ಪ್ರಾಡಕ್ಟ್ನ ಇನ್ಫಾರ್ಮೇಷನ್ ಇದೆ ಅಲ್ಲಿ ಎಲ್ಲವನ್ನು ಹಾಕ್ಕೊಳ್ಬೇಕಾಗತ್ತೆ. ನಾನೀಗ ಹೇರ್ ಆಯಿಲಿದ್ದು ಇನ್ಫಾರ್ಮೇಷನ್ ಹಾಕ್ತಾ ಇದ್ದೇನೆ ನೋಡಿ. ಸೊ ಈ ಥರ ಯಾವ ನೀವು ಇದಕ್ಕೆ ಬರುತ್ತೆ ಸೊ ಅದನ್ನೆಲ್ಲ ನೀವು ಕ್ಯಾಟ್ಲಾಗಲ್ಲಿ ಫಿಲ್ ಅಪ್ ಮಾಡ್ತಾ ಹೋಗಬೇಕು. ಲಾಸ್ಟ್ ಅಲ್ಲಿ ತನಕ ಫಿಲ್ ಅಪ್ ಮಾಡ್ತಾ ಹೋಗಬೇಕು. ಕರೆಕ್ಟೇ ಇರಬೇಕು ಫೋಟೋಸ್ ಎಲ್ಲ, ನೀವು ಅಪ್ಲೋಡ್ ಮಾಡುವಂಥ ಫೋಟೋಸ್ಗಳು. ಸೊ ನನಗಿಲ್ಲಿ ಫೋಟೋಸ್ ಎಲ್ಲ ಮಾಡಲಿಕ್ಕೆ ನನ್ನ ಮೊಬೈಲ್ ರೀಸೆಟ್ ಆಗಿದೆ. ಸೊ ಹಾಗಾಗಿ ನಾನು ಮಾಡಲಿಲ್ಲ. ಮತ್ತು ನಿಮ್ಮ ಪ್ರಾಡಕ್ಟ್ ನೇಮ್ ಮತ್ತು ಎಷ್ಟು % GST, ಆಮೇಲೆ ಎಲ್ಲ ಡೀಟೇಲ್ಸನ್ನು ಕೇಳುತ್ತೆ. ಅದೆಲ್ಲವನ್ನು ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ ಅಂತ ಕೊಟ್ಟ ನಂತರ ನಿಮಗೆ 24 ಅವರಲ್ಲಿ ನಿಮ್ಮ ಒಂದು ಪ್ರಾಡಕ್ಟಿಗೆ ಅಪ್ಲೋಡ್ ಅಂತ ಮೆಸೇಜ್ ಬರುತ್ತೆ. ಆನಂತರ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಸೊ ಇದಿಷ್ಟು ಇನ್ಫಾರ್ಮೇಷನ್. ಮತ್ತು ನಿಮ್ಗೆ ಆರ್ಡರ್ ಬಂದ ನಂತರ ಹೇಗೆ ನೋಡೋದು, ಸೊ ಪ್ರೊಫೈಲ್ ಓಪನ್ ಮಾಡೋದು, ಪ್ರೊಸೀಡ್ ಅಂತ ಕೊಡೋದು. ಸೊ ಅಲ್ಲಿ ನಿಮಗೆ ಕೆಳಗೆ ಆರ್ಡರ್ಸ್ ಅಂತ ಇದೆ. ನಾನು ಆಲ್ರೆಡಿ ಇವತ್ತು ಎಲ್ಲ ಆರ್ಡರ್ಸ್ಗಳನ್ನು ಪಿಕ್ ಮಾಡಿದ್ದೇನೆ. ಸೊ ಹಾಗಾಗಿ ನಿಮಗೆ ಅಲ್ಲಿ 0 ಕಾಣಿಸ್ತಾ ಇರ್ಬೋದು. ಎಸ್, ನೋಡ್ಬೋದು ಇಲ್ಲಿ. ಎಸ್, ಅಲ್ಲಿ ನೋಡಿ ಪೆಂಡಿಂಗ್ ಅಂತ ಇರುತ್ತೆ. ನಂದು ಯಾವುದೇ ರೀತಿ ಪೆಂಡಿಂಗ್ ಇಲ್ಲ, 0 ಅಂತ ಕಾಣಿಸ್ತಾ ಇದೆ. ಮತ್ತು ರೆಡಿ ಟು ಶಿಪ್. ಸೊ ಅಲ್ಲಿ ನೀವು ಹೋದ ನಂತರ ಅಲ್ಲಿ ನಿಮಗೆ ಲೇಬಲ್ ಅಂತ ಇದೆ ಅಲ್ವಾ, ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಸೊ ಪ್ರಿಂಟ್ ಕೊಟ್ಟರೆ ಆಯಿತು. ಸೊ ಆನಂತರ ನೀವು ಅದನ್ನು ಇದು ಮಾಡಿಟ್ರೆ ಮತ್ತು ನಿಮಗೆ ಕೊರಿಯರ್ ಬಾಯ್ ಬಂದು ತಗೊಂಡು ಹೋಗ್ತಾರೆ. ನಿಮ್ಮ ಪ್ರಾಡಕ್ಟ್ ಕೂಡ ತುಂಬ ವೈರಲ್ ಆಗಬೇಕು, ಎಲ್ಲ ಕಡೆ ರೀಚ್ ಆಗಬೇಕು ಅಂತ ಇದ್ದರೆ ಆನ್ಲೈನ್ ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ಆದರೆ ಟ್ಯಾಕ್ಸ್ ಎಲ್ಲ ಕಟ್ಟಲಿಕ್ಕೆ ತುಂಬ ಇರುತ್ತೆ. ತುಂಬ ಅಂತ ಹೇಳಿದರೆ ಕೆಲವುದಕ್ಕೆ, ಈಗ ನಮ್ಮ ಹೇರ್ ಆಯಿಲ್ಗಿರುವಂಥದ್ದು 5%, ಡ್ರೆಸ್ಸಿಗೆ ಎಷ್ಟು ನನಗೆ ಅದರ ಬಗ್ಗೆ ಐಡಿಯಾ ಇಲ್ಲ. 9%, 11%, 18% ತನಕ GST ಇರುತ್ತೆ. ಓಕೆನಾ, ಸೊ ಅದೆಲ್ಲ ನಿಮಗೆ ಅದರಲ್ಲಿ ಬರುತ್ತೆ. ಸೊ ಅದು ನಾವು ಮಂತ್ಲಿ ಪೇ ಮಾಡಬೇಕು CA ಅವರಿಗೆ. ಈಗ ನಾನು ಲಾಸ್ಟ್ ಮಂತ್ ನನ್ನ ಸೇಲ್ ಎಷ್ಟಾಯಿತು ಸೊ ಅದಕ್ಕೆ ನಾನು 5% GST ಪೇ ಮಾಡಿದ್ದೇನೆ. ಮತ್ತು ನೀವು CAಗೆ ಎಕ್ಸ್ಟ್ರಾ ಅಮೌಂಟ್ ಕೊಡಬೇಕಾಗತ್ತೆ. ಸೊ ಇಷ್ಟೆಲ್ಲ ಖರ್ಚಿದೆ, ನಾನು ನಿಮ್ಮನ್ನು ಹೆದರಿಸ್ತಿಲ್ಲ, ಬಟ್ ಏನು ಖರ್ಚಿದೆ ಸೊ ಅದನ್ನು ಹೇಳ್ತಾ ಇದ್ದೇನೆ ಅಷ್ಟೇ. ಈ ಥರ ಪ್ರೊಸೀಜರ್ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಒಂದು ವೇಳೆ ಅರ್ಥ ಆಗಿಲ್ಲ ಅಥವಾ ಏನಾದರೂ ಬೇರೆ ವಿಷಯದ ಬಗ್ಗೆ ಮಾಹಿತಿ ಬೇಕು ಅಂತ ಇದ್ದರೆ ದಯವಿಟ್ಟು ಕಮೆಂಟ್ ಹಾಕಿ, ಅದಕ್ಕೆ ಬೇಕಾದಂಥ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಓಕೆನಾ, ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಯಾವ ರೀತಿ ಇನ್ಫಾರ್ಮೇಷನ್ ಬೇಕು ಅಂತ ಕೂಡ ಕಮೆಂಟ್ ಮಾಡಿ. ಇನ್ನೊಂದು ಸಲದ ವಿಡಿಯೋದಲ್ಲಿ ಸಿಗೋಣ. ಬೈ, ಟೇಕ್ ಕೇರ್.